ಸರ್ಕಾರಿ ಕಚೇರಿಗಳಲ್ಲಿ ಮೇಲಾಧಿಕಾರಿಗಳು ಬೆಲ್ ಹಾಕಿ ಜವಾನರನ್ನ ಕರೆದು ಚಾ ತಿಂಡಿ ತರುವುದಕ್ಕೆ, ಕಡತ ತರುವುದಕ್ಕೆ ಆದೇಶಿಸುವ ಈ ಜಮಾನದಲ್ಲಿ ಯಾವುದೇ ಈಗೋ ಇಲ್ಲದೆ ತಾನೇ ಪೊರಕೆ ಹಿಡಿದು ಕಸ ಗುಡಿಸುವ ಮೂಲಕ ಕಡಬ ತಾಲೂಕು ಉಪ ತಹಶೀಲ್ದಾರ್ ಗೋಪಾಲ್ ಕಲ್ಲುಗುಡ್ಡೆ ಅವರು ಇತರರಿಗೆ ಮಾದರಿಯಾಗಿದ್ದಾರೆ. ತಾನು ಉಪ ತಹಶೀಲ್ದಾರ್ ಆದರೂ ಸರಳತೆಯನ್ನ ಮೈಗೂಡಿಸಿರುವ ಗೋಪಾಲ್ ಅವರು ಕಚೇರಿಗೆ ಸರಿಯಾದ ಸಮಯಕ್ಕೆ ಬರುತ್ತಾರೆ. ಅಲ್ಲಿ ಅವರಿಗಿಂತ ಮುಂಚೆ ಬಂದವರು ಸ್ವಚ್ಛತೆ ಮಾಡದೆ ಹೋಗಿದ್ದರೆ ತಾನೇ ಪೊರಕೆ ಹಿಡಿದು ಗುಡಿಸುತ್ತಾರೆ. ಅಷ್ಟಕ್ಕೂ ಇಲ್ಲಿ ಗುಡಿಸುವವರು ಇಂಥವರೇ ಎಂದು ಇಲ್ಲ. ಗ್ರಾಮ ಸೇವಕರಾಗಿದ್ದವರು ಇಲ್ಲಿ ಸೇವೆ ಮಾಡುತ್ತಾರೆ. ಅವರು ಆಗಮಿಸುವಾಗ ತಡವಾದರೆ ಕರ್ತವ್ಯ ವಿಚಾರದಲ್ಲಿ ಕಟ್ಟುನಿಟ್ಟಾಗಿರುವ ಗೋಪಾಲ್ ಅವರು ಸಮಯಕ್ಕೆ ಸರಿಯಾಗಿ ಬಂದು ಕಸ ಗುಡಿಸುವವರಿಂದ ಆ ಕೆಲಸ ಆಗದಿದ್ದರೆ ಕಚೇರಿಯನ್ನ ಗುಡಿಸಿ ಸ್ವಚ್ಛ ಮಾಡುತ್ತಾರೆ. ಅವರ ಉದ್ದೇಶ ಇಷ್ಟೇ, ತಮ್ಮ ಕಚೇರಿ ಸ್ವಚ್ಛವಾಗಿರಬೇಕು ಅನ್ನೋದು. ಸರ್ಕಾರದ ಕೆಲಸ ದೇವರ ಕೆಲಸ. ಈ ಕಚೇರಿಯೇ ನನ್ನ ಕುಟುಂಬಕ್ಕೆ ಅನ್ನ ಹಾಕೋದು. ಇದನ್ನ ಸ್ವಚ್ಛವಾಗಿಡೋದು ನನ್ನ ಕರ್ತವ್ಯ. ಅದರಲ್ಲಿ ನಮಗೆ ಯಾವುದೇ ಮುಜುಗರ ಇಲ್ಲ. ಕಸ ಗುಡಿಸುವುದರಿಂದ ನನ್ನ ಘನತೆಗೆ ಏನೂ ಕುಂದುಂಟಾಗುವುದಿಲ್ಲ. ಇನ್ನೊಬ್ಬರಿಗೆ ಮಾದರಿಯಾಗುವ ಕೆಲಸ ಮಾಡಿದಾಗ ದೇವರು ಮೆಚ್ಚುತ್ತಾನೆ ಎನ್ನುತ್ತಾರೆ ಗೋಪಾಲ್.